ಯಾವರಪ್ಪ ಕೆಂಪಣ್ಣ ಅವರು ಕಾಂಗ್ರೆಸ್ನವ್ರ ವಿರುದ್ಧನೂ 10% ಆರೋಪ ಮಾಡಿದ್ದಾರೆ, ಬಿಜೆಪಿ ಅವರ ವಿರುದ್ಧನೂ 40% ಆರೋಪ ಮಾಡಿದ್ದಾರೆ. ನನಗೇನು ಗೊತ್ತಿಲ್ಲ. ನಾನು ಯಾರು ಆ ವಿಚಾರ ತಿಳಿದಿಲ್ಲ. ನಾನು ಪೇಪರ್ ಬಂದಿರೋ ಮಾತ್ರ ನೋಡಿದ್ದೀನಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಯಾರೇ ಏನೇ ಆರೋಪ ಮಾಡಿರಲಿ, ಒಂದು ಜುಡಿಷಿಯಲ್ ಇವ್ರಿಗೆ ಒಬ್ಬ ಜಡ್ಜ್ಗೆ ನೀವು ನೇಮಕ ಮಾಡಿಬಿಡಿ. ಕಾಂಗ್ರೆಸ್ ಅವ್ರು ಮಾಡಲಿ, ಬಿ ಜೆ ಪಿಯವ್ರು ಮಾಡಿರಲಿ, ದಳದವ್ರು ಮಾಡಿರಲಿ, ಯಾರು ಮಾಡಿರಲಿ, ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕೆ ಬೇಕು ಒಂದು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಸಿಟ್ಟಿಂಗ್ ಜಡ್ಜ್ ಕೈಲಿ ಆರ್ಡರ್ ಮಾಡಿ ಎಲ್ಲ ಈಚೆಗೆ ಬಂದ್ಬಿಡ್ಲಿ. ಜುಡಿಷಿಯಲ್ ಎನ್ಕ್ವೈರಿ ಮಾಡಕ್ಕೆ ನಾವು ರೆಡಿ ಇಲ್ಲ, ನೀವು ಬೇಕಾದ್ರೆ ಕೋರ್ಟ್ ಕೇಸ್ ಹಾಕೊಳ್ಳಿ ಅಂತಾರೆ ಸರ್. ಕೋರ್ಟ್ ಕೇಸ್ ಹಾಕೊಳ್ಳಿ ಅಂತಾರೆ ಸರ್. ಅಂದ್ರೆ ಅವ್ರು ಒಪ್ಕೊಂಡಂಗೆ ಆಯ್ತು, ಅವ್ರು ಲಂಚ ಭ್ರಷ್ಟಾಚಾರ ಮಾಡಿದ್ವಿ ಅಂತ ಏನ್ ಮಾಡಿ ಕೆಲವು ಸ್ಥಾನಗಳಿಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಗೊತ್ತಿಲ್ಲ, ನಾನು ತಿಳ್ಕೊಳ್ತೀನಿ. ಯಾವರಪ್ಪ ಕೆಂಪಣ್ಣ ಅವರು ಕಾಂಗ್ರೆಸ್ನವ್ರ ವಿರುದ್ಧನೂ 10% ಆರೋಪ ಮಾಡಿದ್ದಾರೆ, ಬಿಜೆಪಿ ಅವರ ವಿರುದ್ಧನೂ 40% ಆರೋಪ ಮಾಡಿದ್ದಾರೆ. ನನಗೇನು ಗೊತ್ತಿಲ್ಲ. ನಾನು ಯಾರು ಆ ವಿಚಾರ ತಿಳಿದಿಲ್ಲ. ನಾನು ಪೇಪರ್ ಬಂದಿರೋ ಮಾತ್ರ ನೋಡಿದ್ದೀನಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಯಾರೇ ಏನೇ ಆರೋಪ ಮಾಡಿರಲಿ, ಒಂದು ಜುಡಿಷಿಯಲ್ ಇವ್ರಿಗೆ ಒಬ್ಬ ಜಡ್ಜ್ಗೆ ನೀವು ನೇಮಕ ಮಾಡಿಬಿಡಿ. ಕಾಂಗ್ರೆಸ್ ಅವ್ರು ಮಾಡಲಿ, ಬಿ ಜೆ ಪಿಯವ್ರು ಮಾಡಿರಲಿ, ದಳದವ್ರು ಮಾಡಿರಲಿ, ಯಾರು ಮಾಡಿರಲಿ, ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕೆ ಬೇಕು ಒಂದು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಸಿಟ್ಟಿಂಗ್ ಜಡ್ಜ್ ಕೈಲಿ ಆರ್ಡರ್ ಮಾಡಿ ಎಲ್ಲ ಈಚೆಗೆ ಬಂದ್ಬಿಡ್ಲಿ. ಜುಡಿಷಿಯಲ್ ಎನ್ಕ್ವೈರಿ ಮಾಡಕ್ಕೆ ನಾವು ರೆಡಿ ಇಲ್ಲ, ನೀವು ಬೇಕಾದ್ರೆ ಕೋರ್ಟ್ ಕೇಸ್ ಹಾಕೊಳ್ಳಿ ಅಂತಾರೆ ಸರ್. ಕೋರ್ಟ್ ಕೇಸ್ ಹಾಕೊಳ್ಳಿ ಅಂತಾರೆ ಸರ್. ಅಂದ್ರೆ ಅವ್ರು ಒಪ್ಕೊಂಡಂಗೆ ಆಯ್ತು, ಅವ್ರು ಲಂಚ ಭ್ರಷ್ಟಾಚಾರ ಮಾಡಿದ್ವಿ ಅಂತ ಏನ್ ಮಾಡಿ ಕೆಲವು ಸ್ಥಾನಗಳಿಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಗೊತ್ತಿಲ್ಲ, ನಾನು ತಿಳ್ಕೊಳ್ತೀನಿ. ಯಾವರಪ್ಪ ಕೆಂಪಣ್ಣ ಅವರು ಕಾಂಗ್ರೆಸ್ನವ್ರ ವಿರುದ್ಧನೂ 10% ಆರೋಪ ಮಾಡಿದ್ದಾರೆ, ಬಿಜೆಪಿ ಅವರ ವಿರುದ್ಧನೂ 40% ಆರೋಪ ಮಾಡಿದ್ದಾರೆ. ನನಗೇನು ಗೊತ್ತಿಲ್ಲ. ನಾನು ಯಾರು ಆ ವಿಚಾರ ತಿಳಿದಿಲ್ಲ. ನಾನು ಪೇಪರ್ ಬಂದಿರೋ ಮಾತ್ರ ನೋಡಿದ್ದೀನಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಯಾರೇ ಏನೇ ಆರೋಪ ಮಾಡಿರಲಿ, ಒಂದು ಜುಡಿಷಿಯಲ್ ಇವ್ರಿಗೆ ಒಬ್ಬ ಜಡ್ಜ್ಗೆ ನೀವು ನೇಮಕ ಮಾಡಿಬಿಡಿ. ಕಾಂಗ್ರೆಸ್ ಅವ್ರು ಮಾಡಲಿ, ಬಿ ಜೆ ಪಿಯವ್ರು ಮಾಡಿರಲಿ, ದಳದವ್ರು ಮಾಡಿರಲಿ, ಯಾರು ಮಾಡಿರಲಿ, ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕೆ ಬೇಕು ಒಂದು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಸಿಟ್ಟಿಂಗ್ ಜಡ್ಜ್ ಕೈಲಿ ಆರ್ಡರ್ ಮಾಡಿ ಎಲ್ಲ ಈಚೆಗೆ ಬಂದ್ಬಿಡ್ಲಿ. ಜುಡಿಷಿಯಲ್ ಎನ್ಕ್ವೈರಿ ಮಾಡಕ್ಕೆ ನಾವು ರೆಡಿ ಇಲ್ಲ, ನೀವು ಬೇಕಾದ್ರೆ ಕೋರ್ಟ್ ಕೇಸ್ ಹಾಕೊಳ್ಳಿ ಅಂತಾರೆ ಸರ್. ಕೋರ್ಟ್ ಕೇಸ್ ಹಾಕೊಳ್ಳಿ ಅಂತಾರೆ ಸರ್. ಅಂದ್ರೆ ಅವ್ರು ಒಪ್ಕೊಂಡಂಗೆ ಆಯ್ತು, ಅವ್ರು ಲಂಚ ಭ್ರಷ್ಟಾಚಾರ ಮಾಡಿದ್ವಿ ಅಂತ ಏನ್ ಮಾಡಿ ಕೆಲವು ಸ್ಥಾನಗಳಿಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಗೊತ್ತಿಲ್ಲ, ನಾನು ತಿಳ್ಕೊಳ್ತೀನಿ.